ವೃದ್ಧ ದಂಪತಿಗಳನ್ನ ಡಿಜಿಟಲ್ ಅರೆಸ್ಟ್ನಲ್ಲಿಟ್ಟು ಅವರಿಂದ ಬರೋಬ್ಬರಿ 84 ಲಕ್ಷ ಹಣ ದೋಚಲು ಯತ್ನಿಸಿದ ಸೈಬರ್ ವಂಚಕರ ವಂಚನೆಯನ್ನ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮತ್ತು ಮುಲ್ಕಿ ಪೊಲೀಸರು ತಪ್ಪಿಸಿದ್ದಾರೆ. ದಾಮಸ್ಕಟ್ಟೆ ಕೊಲ್ಬೆಟ್ಟು ಎಂಬಲ್ಲಿನ ವೃದ್ಧ ದಂಪತಿ ಬೆಂಡಿಕ್ಟ್ ಫೆರ್ನಾಂಡಿಸ್ ಹಾಗೂ ಅವರ ಪತ್ನಿ ಲಿಲ್ಲಿ ಫೆರ್ನಾಂಡಿಸ್ರಿಗೆ ಸೋಮವಾರ ವಾಟ್ಸ್ಆಪ್ ಮೂಲಕ ವಿಡಿಯೋ ಕರೆಯೊಂದು ಬಂದಿದೆ. ಕರೆ ಮಾಡಿದ ವಂಚಕರು ಉತ್ತರ ಪ್ರದೇಶದ ಸಿಐಡಿ ಪೊಲೀಸರು ಎಂದು ಹೇಳಿದ್ದಾರೆ. ಬಳಿಕ ವೃದ್ಧ ದಂಪತಿಗಳಿಗೆ ನೀವು ಮುಂಬೈನ ಬ್ಯಾಂಕ್ ಖಾತೆಯಿಂದ 6 ಕೋಟಿ ರು ಡ್ರಾ ಮಾಡಿ ವಂಚಿಸಿದ್ದೀರಿ. ನಿಮ್ಮ ವಿರುದ್ಧ ವಂಚನೆ ಕೇಸು ದಾಖಲಾಗಿದೆ. ಆ ಹಣವನ್ನು ಹಿಂದಿರುಗಿಸಬೇಕು. ಹಣ ನೀಡುವವರೆಗೆ ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಡಿಜಿಟಲ್ ಅರೆಸ್ಟ್ನಿಂದ ತಪ್ಪಿಸಿಕೊಳ್ಳಲು ಯೋಚಿಸಬೇಡಿ. ಒಂದು ವೇಳೆ ಮನೆಯಿಂದ ಹೊರಬಂದರೆ ನಮ್ಮ ಸಿಬ್ಬಂದಿ ನಿಮ್ಮನ್ನ ಗುಂಡಿಕ್ಕಿ ಕೊಲ್ಲುತ್ತಾರೆ. ತಮ್ಮ ಖಾತೆಯಲ್ಲಿರುವ 84 ಲಕ್ಷ ರುವನ್ನು ತಕ್ಷಣಕ್ಕೆ ವರ್ಗಾಯಿಸಬೇಕು ಎಂದು ಬೆದರಿಕೆ ಹಾಕಿದ್ದಾರೆ. ಇದರಿಂದ ವಿಚಲಿತರಾದ ದಂಪತಿ ಬುಧವಾರ ಕಿನ್ನಿಗೋಳಿಯ ಕೆನರಾ ಬ್ಯಾಂಕ್ಗೆ ತೆರಳಿ ತಮ್ಮ ಎಫ್ಡಿ ಖಾತೆಯಲ್ಲಿರುವ 84 ಲಕ್ಷ ರುವನ್ನು ವಂಚಕರ ಬ್ಯಾಂಕ್ ಖಾತೆಗೆ ವರ್ಗಾಯಿಸುವಂತೆ ಬ್ಯಾಂಕ್ ಮ್ಯಾನೇಜರ್ ಬಳಿ ಕೇಳಿದ್ದಾರೆ. ಆದರೆ ಬ್ಯಾಂಕ್ ಮ್ಯಾನೇಜರ್ ಅಷ್ಟು ದೊಡ್ಡ ವರ್ಗಾವಣೆ ಬಗ್ಗೆ ಕೇಳಿದಾಗ ಸರಿಯಾದ ಉತ್ತರ ನೀಡಿಲ್ಲ. ಹೀಗಾಗಿ ಸಂಶಯಗೊಂಡ ಬ್ಯಾಂಕ್ ಮ್ಯಾನೇಜರ್ ವಂಚಕರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಮಾಡಿರಲಿಲ್ಲ. ಅಲ್ಲದೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಕಾರ್ಯಪ್ರವೃತ್ತರಾಗಿದ್ದು ಇದು ಸೈಬರ್ ಕಳ್ಳರ ಕೃತ್ಯ ಎಂದು ಖಚಿತಪಡಿಸಿದ್ದಾರೆ. ಮುಲ್ಕಿ ಠಾಣಾ ಪೊಲೀಸರು ವಿಚಾರಣೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ನಮಗೆ ಒಂದು ಸೋಮವಾರ ದಿವಸ ಸಂಜೆ 5 ಕರೆ ಬರ್ತದೆ. ಕರೆ ಬಂದು ನಿಮ್ಮ ಅಕೌಂಟಲ್ಲಿ ನವಿ ಮುಂಬೈಯಲ್ಲಿ ಹಣ 6 ಕೋಟಿ ಡ್ರಾ ಆಗಿದೆ ಅಂತ ನನ್ನ ಆಧಾರ್ ಕಾರ್ಡ್ ತೋರಿಸಿ ನಿಮ್ಮ ಮೇಲೆ FIR ಆಗಿದೆ. ಈಗ ನೀವು ಅರೆಸ್ಟ್ ಆಗ್ತೀರಿ. ನಿಮ್ಮ ಮನೆ ಸುತ್ತ ನಮ್ಮ ಸಿಬ್ಬಂದಿ ಉಂಟು. ಈಗ ಹೊರಗಡೆ ನಿಮಗೆ ಬರಲಿಕ್ಕಿಲ್ಲ. ಡೋರ್ ಲಾಕ್ ಮಾಡಿ ಈಗಲೇ ಮತ್ತು ಹೊರಗೆ ಬರಬೇಡಿ. ಹೊರಗಿಂದ ಯಾರೂ ಮನೆಗೆ ಹೊರಗೆ ಬರಲಿಕ್ಕೆ ಇಲ್ಲ. ಶೂಟ್ ಮಾಡ್ತಾರೆ ನಿಮಗೆ ಅಂತೇಳಿ ಭಯಪಡಿಸ್ತಾರೆ. ನಾವು ಆ ಭಯದಿಂದ ನಾವು ಹೋಗಲಿಲ್ಲ ಎಲ್ಲಿಯೂ. ಮತ್ತು ನಮಗೆ ಮರುದಿವಸ ಪುನಃ ಹೇಳ್ತಾರೆ, ನೀವು ಈಗಲೇ ಬ್ಯಾಂಕಿಗೆ ಹೋಗಿ ನಿಮ್ಮ ಎಷ್ಟು ಹಣ ಉಂಟು ಅದನ್ನು ಅಕೌಂಟಿಗೆ ಹಾಕಿ ಅಂತ ಹೇಳ್ತಾರೆ. ನಾವು ಹೋಗಿ ಹಾಕುವಾಗ ಬ್ಯಾಂಕ್ ಮ್ಯಾನೇಜರ್ ತಡೆದರು. ಆದರೂ ನಾವು ಕೇಳಲಿಲ್ಲ. ಹಾಕಿ ನಂತರ ನಾವು ಮನೆಗೆ ಬಂದು ಮರುದಿವಸ ಪುನಃ ಹೇಳಿದರು ನಮಗೆ ಈಗಲೇ ಹೋಗಿ ಈ ಅಕೌಂಟಿಗೆ ಹಾಕಿ ಅಂತ ಹೇಳಿದರು. ಅದಕ್ಕೆ ಹೇಳಿದಕ್ಕೆ ಮ್ಯಾನೇಜರ್ ಕೇಳಲಿಲ್ಲ, ಹಾಕಲಿಲ್ಲ. ಅವರು ಮನೆಗೆ ಮತ್ತೆ ಪುನಃ ಮನೆಗೆ ಬಂದೆವು ನಾವು. ಈಗಲೇ 3 ಗಂಟೆಗೆ ಹೋಗಿ ಈಗಲೇ ಹಣ ಹಾಕಿ ಇದಕ್ಕೆ ನಿಮ್ಮ ಇನ್ನೊಂದು ಅಕೌಂಟಿಗೆ ಹಾಕಿ ಅಂತ ಹೇಳಿದರು. ಆಗ ನಾವು ಹೋಗಿ ಹಾಕಲಿಕ್ಕೆ ಹೋದಾಗ ಅವರು ಮುಲ್ಕಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ತಿಳಿಸಿ ನಮ್ಮ ಹಣ ಅಕೌಂಟ್ ಹೋಲ್ಡ್ ಇಟ್ಟು ಅವರು ಪೊಲೀಸರಿಗೆ ಮಾಹಿತಿ ನೀಡಿದರು. ಪೊಲೀಸರು ನಮ್ಮ ಮನೆಗೆ ಬಂದರು. ನಮ್ಮ ಮನೆಗೆ ಬಂದು ನನ್ನ ಮೊಬೈಲ್ ತಗೊಂಡ್ರು. ಅಲ್ಲಿ ತನಕ ನಾನು ಡಿಜಿಟಲ್ ಅರೆಸ್ಟಲ್ಲೇ ಇದ್ದೆ. ನನ್ನ ಮೊಬೈಲ್ ಹೋಲ್ಡಲ್ಲೇ ಇತ್ತು. ಅವರು ಸರಿಯಾಗಿ ಅದನ್ನು ಇದು ಮಾಡಿ ಮಾತಾಡಿ ಅವರ ಹತ್ರ ಕಾಲ್ ಕಟ್ ಮಾಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿದರು. ಮತ್ತು ಮ್ಯಾನೇಜರಿಗೆ ತಿಳಿಸಿ ನಮ್ಮ ಹಣ ಇದು ಮಾಡಿದರು, ಸೇವ್ ಮಾಡಿದರು.